ಇರುವಂತಹ ಪದವೀಧರರನ್ನು ಗುರುತಿಸಿ ಅವರಿಗೆ ಒಂದು ಸಮಾನ ಕೆಲಸ ಕೊಡುವಂತಹ ಅವಕಾಶವನ್ನು ಯಾರು ಕೂಡ ಕಸಿಬಾರದು ಅಂತ ಹೇಳುವಂತಹ ಒಂದು ಉದ್ದೇಶದೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಈ ಒಂದು ಪರೀಕ್ಷಾ ಕೇಂದ್ರಕ್ಕೆ ಮುತ್ತಿಗೆ ಹಾಕಿ ತನ್ನ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಈ ಪ್ರತಿಭಟನೆಗೆ ಇಲ್ಲಿರುವಂತಹ ಅಧಿಕಾರಿಗಳು ಶೀಘ್ರವಾಗಿ ನಮ್ಮನ್ನು ಸಂಪರ್ಕಿಸಿ ಈ ಒಂದು ವಿಷಯದಲ್ಲಿ ಮುಂದಿನ ಮೇಲ್ದರ್ಜೆ ಅಧಿಕಾರಿಗಳಿಗೆ ಮನದಟ್ಟು ಮಾಡಿಕೊಂಡು ಇಲ್ಲಿ ಇರುವಂತಹ ಅವಕಾಶವನ್ನು ಕೊಡಬೇಕಂತ ಹೇಳುವಂತಹ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಹಾಗೂ ರಾಜ್ಯದಾದ್ಯಂತ ನಮ್ಮ ಈ ಹೋರಾಟವನ್ನು ನಾವು ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೀವಿ. ಒಂದ್ ದಿವಸ ಮಾತ್ರ ನುಗ್ತೇವೆ. ಅದು ಆ ಸಂಸ್ಥೆಯು ಕೇಳಕ್ಕೆ ಎತ್ತರಿಸಬಾರದು. ಯಾಕೆಂದ್ರೆ ಸಂಸ್ಥೆ ಇರೋದು ಕರ್ನಾಟಕದಲ್ಲಿ. ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಅಲ್ಲಿ 3 ಬ್ಯಾಂಕ್ಗಳು ಬರ್ತದೆ. ಪ್ರಗತಿ ಗ್ರಾಮೀಣ ಬ್ಯಾಂಕ್ ಆಗಿರ್ಬೋದು, ಇನ್ನೊಂದೆರಡು ಕಾವೇರಿ ಗ್ರಾಮೀಣ ಬ್ಯಾಂಕ್ ಇದೆ. ಇದೆಲ್ಲ ಮನ್ಕೊಂಡು ಖಂಡಿತವಾಗಿ ಇವತ್ತು ಅವರೇ ಇದ್ ಮಾಡ್ಬೇಕು. ಅವರು ಉನ್ನತ ಅಧಿಕಾರಿಗಳಿಗೆ ಹೇಳ್ಬೇಕು ಇವತ್ತು ನಾವು ನಿಲ್ಸ್ಬೇಕು ಅಂತ. ಇಲ್ಲಾಂದ್ರೆ ಅವ್ರು ಆಗುವಂತ ಮುನ್ನೆಚ್ಚರಿಕೆ ಏನಾಗ್ತದೆ ಅವರೇ ಹೊಣೆ ಆಗ್ತದೆ. ನಾವು ಇವತ್ತು ಫಸ್ಟ್ ಟೈಮ್ ಬಂದಿದ್ದೇವೆ. ಯಾಕೆಂದ್ರೆ ಇನ್ನೂ ಕೂಡ 22ನೇ ತಾರೀಕು ಇದೆ, 12ನೇ ತಾರೀಕಿದೆ, 16ನೇ ತಾರೀಕಿದೆ, 19ಕ್ಕಿದೆ, 22ಕ್ಕಿದೆ. ನಮ್ಗೆಲ್ಲ ಮಾಹಿತಿ ಇದೆ. ಅದರಿಂದ ದಯವಿಟ್ಟು ಯಾರ ಆಫೀಸರ್ ಇದ್ರೆ ಖರ್ಚು ಇಲ್ಲಿಗೆ ಬಿಡಲ್ಲ, ಖಂಡಿತ ಬಿಡ. ನಮ್ಮ ನಾಡಿನ ಮಕ್ಕಳಿಗೆ ಉದ್ಯೋಗ ಸಿಗ್ಲಿ. ಮತ್ತೆ ಇನ್ನೊಂದು ವಿಷಯ ಸರ್, ಈಗಾಗಲೇ ಕರ್ನಾಟಕದಾದ್ಯಂತ ನಮ್ಮ ಶಿವಮೊಗ್ಗ ಇರ್ಬೋದು, ಬಳ್ಳಾರಿ ಇರ್ಬೋದು, ಎಲ್ಲ ಒಂದು ನಿರಂತರವಾಗಿ ಕನ್ನಡಿಗರಿಗೆ ಆಗುವಂತಹ ಈ ಒಂದು ಉದ್ಯೋಗದ ದೃಷ್ಟಿಯಲ್ಲಿ ಆಗುವಂತಹ ಒಂದು ಅವ್ಯವಹಾರವನ್ನು ನಾವು ಬಯಲಿಗೆ ಎಳೆದು ನಾವು ಇದು ಮಾಡ್ತೇವೆ. ಬೇಕೇ ಬೇಕು, ಬೇಕೇ ಬೇಕು. ಅಧಿಕಾರಿಗಳು